ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ಅಧಿಕವಾಗಿರುವ ಮರದ ರೆಂಬೆಗಳಿಂದ ಜನರ ಸಂಚಾರಕ್ಕೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ವಿದ್ಯುತ್ ತೊಂದರೆ ಆಗ್ತಿದೆ. ಇದರ ಪರಿಹಾರಕ್ಕಾಗಿ ಖುದ್ದು ಶಾಸಕ ಸಂಜೀವ ಮಠಂದೂರು ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ತಕ್ಷಣವೇ ಅನಗತ್ಯ ರೆಂಬೆಗಳನ್ನು ಕಡಿದು ಜನರ ಸಂಚಾರಕ್ಕೂ ಹಾಗೂ ವಿದ್ಯುತ್ ಸಮಸ್ಯೆಗೂ ಪರಿಹಾರ ನೀಡುವುದಾಗಿ ತಿಳಿಸಿದರು. ಇದಲ್ಲದೆ ಪಕ್ಕದಲ್ಲೇ ಕಾಂಪೌಂಡ್ ವಾಲ್ಗಳು ಬೀಳುವ ಸ್ಥಿತಿಯಲ್ಲಿದ್ದು ತಕ್ಷಣವೇ ಇದನ್ನು ಸ್ವಸ್ಥಿತಿಗೆ ತರುವುದಾಗಿ ತಿಳಿಸಿದ್ದಾರೆ. ಈ ವೇಳೆ ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾ ಗೌರಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪಿಜಿ ಜಗನ್ವಾಸ್ ರಾವ್ ಉಪಸ್ಥಿತರಿದ್ದರು. ಒಂದೇ ದಿವಸದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಯಾರು ಬೇಕು, ಫಾರೆಸ್ಟ್ನವರು ಬೇಕಾ ಇಲ್ಲ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಬೇಕಿದ್ರೆ ಅವರನ್ನು ಕರೆಸಿ ಅದನ್ನು ತೆಗೆಯುವಾಗಿ ಒಂದು ಯೋಜನೆ ಹಾಕಿ. ಯಾಕಂದರೆ ಲೈನ್ ಕೂಡ ಆಫ್ ಮಾಡಬೇಕಾದ್ರೆ ಜನರು ಮತ್ತೆ ಕಿರಿಕಿರಿ ಮಾಡ್ತಾರೆ. ಇದು ಎಲ್ಟಿ ಲೈನ್, ನಿಮಗೆ ಅದು ಹೆಚ್ಚಿದ ಲೈನ್ ಇದ್ದರೆ ನಿಮಗೆ ಅದು ಸಮಸ್ಯೆ ಆಗ್ತದೆ. ಅದು ನಿಮ್ಮ ಟ್ರೈನ್ ಕೂಡ ಬೇಕು, ಟ್ರೈನಲ್ಲೇ ಕಟ್ ಮಾಡಬೇಕಷ್ಟೇ ಅಲ್ಲ. ಇವತ್ತು ರಸ್ತೆ ಬದಿ ಇರ್ಬೋದು, ಮನೆಯ ಬದಿಯಲ್ಲಿ ಒಂದಷ್ಟು ಸರ್ಕಾರಿ ಕಚೇರಿಗಳ ಬದಿಯಲ್ಲಿರುವಂಥ ಅಪಾಯಕಾರಿ ಮರಗಳ ರೆಂಬೆಗಳನ್ನು ಕತ್ತರಿಸಿ ಅಲ್ಲಿ ವಿದ್ಯುತ್ತು ಮತ್ತು ಆ ದಾರಿಗೆ ಬೇಕಾದಂಥ ಏನು ಮೂಲಭೂತ ಸೌಲಭ್ಯಗಳ ಒದಗಿಸುವ ಜೊತೆಯಲ್ಲಿ ಈ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರಗಳನ್ನು ಕೂಡ ತೆಗೆಯುವಂಥ ಕೆಲಸವನ್ನು ನಾವು ಕಳೆದ ಒಂದು 15 ದಿವಸದಿಂದ ಪುತ್ತೂರಿನ ಕೊಂಬೆಟ್ಟಿಯಿಂದ ಆರಂಭ ಮಾಡಿ ಇವತ್ತು ಆಸ್ಪತ್ರೆಯ ವಟಾರದಲ್ಲಿ ಹತ್ತಿರದಲ್ಲಿರುವಂಥ ನಮ್ಮ ನಿವಾಸಿಗಳ ಪಕ್ಕದ ರಸ್ತೆಯ ಕೊಂಬೆಗಳನ್ನು ಕತ್ತರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಲ್ಲಿ ಆ ರಸ್ತೆಯ ಇಕ್ಕೆಲೆಗಳಲ್ಲಿರುವಂಥ ಪೊದರುಗಳಿರ್ಬೋದು, ಹುಲ್ಲಿರ್ಬೋದು, ಇದನ್ನು ಕೂಡ ತೆಗೆದು ಆ ರಸ್ತೆಯಲ್ಲಿ ಓಡಾಡುವಂಥ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಯಾವುದೇ ಅಪಾಯಕಾರಿ ಪರಿಸ್ಥಿತಿ ಬರದ ಹಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ನಗರಸಭೆ ಮತ್ತು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಮುಖಾಂತರ ಮಾಡ್ತಾಯಿದ್ದೇವೆ. ನಮ್ಮ ಪುತ್ತೂರಿನ ನಾಗರಿಕರು ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿದೆ, ಎಲ್ಲಿ ಅಪಾಯಕಾರಿ ಜಾಗಗಳಿದೆ, ತಡೆಗೋಡೆಗಳು ಎಲ್ಲಿಯಾದರೂ ಕುಸಿದಂಥ ಸಂದರ್ಭ ಇರ್ಬೋದು, ಹಳೆಯ ಕಟ್ಟಡಗಳಿರ್ಬೋದು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡುವ ಕೆಲಸವನ್ನು ನಮ್ಮ ನಗರಸಭೆಯ ಸದಸ್ಯರಿಗೆ ಮತ್ತು ಪೌರಾಯುಕ್ತರಿಗೆ ಕೊಟ್ಟಾಗ ನಾವು ಬಹುಶಃ ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೊಳ್ಳಲಿಕ್ಕೂ ನಾವು ನಗರಸಭೆಯಿಂದ ಮತ್ತು ಜನಪ್ರತಿನಿಧಿಗಳಿಂದ ನಾವು ತಕ್ಷಣ ನಮ್ಮ ತಹಸೀಲ್ದಾರರು, ಪೊಲೀಸ್ ಇಲಾಖೆ, ನೆಸ್ಕಾಂ, ಸಂಬಂಧಪಟ್ಟಂಥ ನಮ್ಮ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ PWD ಇವರ ವತಿಯಿಂದ ಮಾಡಲಿಕ್ಕಿದ್ದೇವೆ. ಈ ದೃಷ್ಟಿಯಿಂದ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಈ ಒಂದು ದೃಷ್ಟಿಯಿಂದ ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ನಾಗರಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ.